ಹುಲಿ ಕುಣಿತದಂತಹ ಸಾಂಸ್ಕೃತಿಕ ಕಲೆ ನಮ್ಮ ಊರಿಗೂ ಬರಲಿ ಎಂಬ ಉದ್ದೇಶದಿಂದ ಆರಂಭಗೊಂಡಿರುವ ಪುತ್ತೂರದ ಪಿಲಿರಂಗ್ನ ಸೀಸನ್ 2 ಪುತ್ತೂರು ಕಿಲ್ಲೆ ಮೈದಾನದಲ್ಲಿ ಅಕ್ಟೋಬರ್ 22ರಂದು ನಡೆಯಲಿದೆ ಎಂದು ಪಿಲಿರಂಗ್ ಸಾರಥ್ಯ ವಹಿಸಿರುವ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ ಹೇಳಿದರು. ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪುತ್ತೂರಿಗೆ ಹೆಸರು ಬರಬೇಕು ಎಂಬ ನಿಟ್ಟಿನಲ್ಲಿ ಪಿಲಿರಂಗ್ ಆರಂಭ ಮಾಡಿದ್ದೇವೆ. ಜಾತ್ಯತೀತ ಪಕ್ಷಾತೀತ ನೆಲೆಯಲ್ಲಿ ಎಲ್ಲರ ಒಳಗೊಳ್ಳುವಿಕೆಯೊಂದಿಗೆ ಇದು ನಡೆಯಲಿದೆ ಎಂದರು. ಒಟ್ಟು 8 ತಂಡವನ್ನ ಆಹ್ವಾನ ಮಾಡಿದ್ದೆವು. ಉಳಿದೆರಡು ತಂಡಗಳು ಬೇಡಿಕೆ ಮುಂದಿಟ್ಟ ಕಾರಣ 10 ತಂಡಗಳು ಪಿಲಿರಂಗಿನಲ್ಲಿ ಭಾಗವಹಿಸಲಿವೆ. ಪ್ರತಿ ತಂಡಕ್ಕೆ ಪ್ರದರ್ಶನಕ್ಕೆ 25 ನಿಮಿಷ ಸಮಯವನ್ನ ನೀಡಲಾಗಿದೆ. ಇಬ್ಬರು ತೀರ್ಪುಗಾರರಿದ್ದು ರಾತ್ರಿಯವರೆಗೆ ಕಾರ್ಯಕ್ರಮ ನಡೆಯಲಿದೆ ಎಂದರು. ತಾರೀಕು 22/10/23 ಆದಿತ್ಯವಾರ ದುರ್ಗಾಷ್ಟಮಿ. ನವರಾತ್ರಿಯ ಪ್ರಮುಖ ಅಂಗವೇ ಹುಲಿ ವೇಷ. ನವರಾತ್ರಿಯಲ್ಲಿ ಮಾರ್ಮೆಯಲ್ಲಿ ಸುತ್ತಾಡುವಂತಹ ಅದರ ಬಗ್ಗೆ ನಾವು ಕಳೆದ ವರ್ಷ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೆವು, ಪಿಲಿರಂಗ್ ಅಂತೇಳಿ. ಅದನ್ನು ಈ ವರ್ಷ ಸೀಸನ್ 2 ಮಾಡಿ 2ನೇ ವರ್ಷದ ಪಿಲಿರಂಗ್ ಕಾರ್ಯಕ್ರಮ ನಾಳ್ದು ಕಿಲ್ಲೆ ಮೈದಾನಲ್ಲಿ ನಡೀಲಿಕ್ಕಿದೆ. ಬೆಳಿಗ್ಗೆ ಗಣಹೋಮ, ಆಮೇಲೆ ದುರ್ಗಾ ಪೂಜೆ ಆದ ಬಳಿಕ ಅಲ್ಲೇ ಗ್ರೌಂಡ್ನಲ್ಲಿ ತುಳು ಧ್ವಜಾರೋಹಣ ಮಾಡಲಿಕ್ಕಿದೆ. ಅದನ್ನು ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಮುಳಿಯ ಕೇಶವ ಪ್ರಸಾದ್ ಅವರು ಧ್ವಜಾರೋಹಣ ಮಾಡ್ತಾರೆ. 10:30 ಗಂಟೆಗೆ ನಮ್ಮ ಶಾಸಕರು ಅಶೋಕ್ ಕುಮಾರ್ ಇವರು ಬಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. 10 ತಂಡಗಳಿಗೆ ಅವಕಾಶ ಕೊಟ್ಟು, ಕಳೆದ ಸಲ ನೀವು ನೋಡಿದ್ದೀರಿ, ಅದೇ ತರಹ ನಡೀತಾ ಇದೆ. ಅದಕ್ಕೆ ಒಂದೊಂದು ಟೀಮಿಗೆ 25 ನಿಮಿಷ ಕಾಲಾವಕಾಶ ಕೊಟ್ಟಿದೆ. ಆ ಪ್ರಕಾರವೇ ಎಲ್ಲವೂ ನಡೀತಾ ಇದೆ. ಬರುವಂಥ ಎಲ್ಲ ಟೀಮ್ಗಳಿಗೂ 10 ತಂಡಗಳಿಗೂ 40,000 ಹಾಗೆ ಪ್ರೋತ್ಸಾಹಕವಾಗಿ ಕೊಡ್ತಾ ಇದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಪಿಲಿರಂಗ್ ಕ್ರೀಡಾ ಸಮಿತಿಯ ಗೌರವಾಧ್ಯಕ್ಷ ಚಂದ್ರಹಾಸ್ ಶೆಟ್ಟಿ, ಅಧ್ಯಕ್ಷ ಪಂಜುಗುಡ್ಡೆ ಈಶ್ವರ ಭಟ್, ಕಾರ್ಯಾಧ್ಯಕ್ಷ ಶಿವರಾಮ್ ಆಳ್ವಾ, ಕೋಶಾಧಿಕಾರಿ ರಂಜಿತ್ ಬಂಗೇರ, ಉಪಾಧ್ಯಕ್ಷ ರೋಷನ್ ರೈ ಉಪಸ್ಥಿತರಿದ್ದರು.